ರಾಜ್ಯ ಸರ್ಕಾರದ 55 ಲಕ್ಷ ರೂಪಾಯಿ ವಿಶೇಷ ಅನುದಾನದಡಿಯಲ್ಲಿ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊಸಬೆಟ್ಟು 8ನೇ ವಾರ್ಡ್ನ ಮಹಂಕಾಳಿ ದೇವಸ್ಥಾನದ ದ್ವಾರದಿಂದ ಮಹಂಕಾಳಿ ದೇವಸ್ಥಾನದವರೆಗಿನ ರಸ್ತೆ ಮತ್ತು ಅಡ್ಡ ರಸ್ತೆ ಹಾಗೂ ಮಹಂಕಾಳಿ ದೇವಸ್ಥಾನದ ದ್ವಾರದ ಮುಂಭಾಗದ ರಸ್ತೆ ಕಾಂಕ್ರೀಟೀಕರಣಗೊಂಡಿದ್ದು ಶಾಸಕರಾದ ಡಾಕ್ಟರ್ ವೈ ಭರಶೆಟ್ಟಿಯವರು ಲೋಕಾರ್ಪಣೆಗೊಳಿಸಿದರು. ಆ ಬಳಿಕ ಶಾಸಕರು ಈಶ್ವರಗೋಳಿ ಮಹಂಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳೀಯ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟಾ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಲ್, ಪ್ರಮುಖರಾದ ಪದ್ಮನಾಭ ಸುವರ್ಣ, ವಿಠಲ್ ಸಾಲ್ಯನ್, ವಸಂತ್ ಹೊಸಬೆಟ್ಟು, ಲೀಲಾವತಿ, ಯೋಗೀಶ್ ಸನಿಲ್, ತಿರುಮಲೇಶ್, ಅನೀಶ್ ನಾಯಕ್, ವಿಶ್ವನಾಥ್, ತಾರನಾಥ್, ಆನಂದ್ ಭಂಡಾರಿ ಮೊದಲಾದವರು ಹಾಜರಿದ್ದರು.